ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಕಡಬದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ನ ಕೈ ಹಿಡಿಯಲಿದೆ. ಪಂಚ ಗ್ಯಾರಂಟಿಯ ಫಲಾನುಭವಿಗಳು ನಮ್ಮ ಕೈ ಬಿಡುವುದಿಲ್ಲ. ಕಡಬಕ್ಕೆ ಕಾಂಗ್ರೆಸ್ ನೀಡಿರುವ ಕೊಡುಗೆ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಶ್ರೀರಕ್ಷೆಯಾಗಿ ಅಧಿಕಾರ ತಂದುಕೊಡಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇಲ್ಲಿ ನಮ್ಮ ಶಾಸಕರು ಇಲ್ಲದಿದ್ದರೂ ಕಡಬವನ್ನ ಕಾಂಗ್ರೆಸ್ ಎಂದಿಗೂ ಕಡೆಗಣಿಸಿಲ್ಲ. ಹಿಂದೆ ಗ್ರಾಮ ಪಂಚಾಯತ್ ಇರುವಾಗ ನಮ್ಮದೇ ಆಡಳಿತವಿತ್ತು. ಪಟ್ಟಣ ಪಂಚಾಯತ್ನಲ್ಲಿ ಕೂಡ ನಾವೇ ಅಧಿಕಾರ ಪಡೆಯುತ್ತೇವೆ ಎಂದು ಹೇಳಿದರು. 13 ಕ್ಷೇತ್ರಗಳಿಗೂ ನಾವು ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಬಂಡಾಯಗಳನ್ನು ಶಮನ ಮಾಡಿದ್ದೇವೆ. ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ. ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣವಿದೆ ಎಂದು ಹೇಳಿದರು. ಕಡಬ ಪಟ್ಟಣ ಪಂಚಾಯತಿಗೆ ನಡೆಯುವಂತಹ ಪ್ರಥಮ ಚುನಾವಣೆ. ಇಷ್ಟವರೆಗೆ ಗ್ರಾಮ ಪಂಚಾಯತ್ ಇತ್ತು. ಈಗ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರು ಮಂತ್ರಿ ಇರುವಾಗ, ನಗರಾಭಿವೃದ್ಧಿ ಸಚಿವರು ಇರುವಾಗ ಇದನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸುವ ಪ್ರಪೋಸಲ್ ಕೊಟ್ಟರು. ಈಗ ಪಟ್ಟಣ ಪಂಚಾಯತ್ ಆಗಿದೆ. ಈಗ ಹೊಸ ಚುನಾವಣೆ ಪಟ್ಟಣ ಪಂಚಾಯತ್ನಲ್ಲಿ ನಡೀತಾ ಇದೆ. ಸುಮಾರು 13 ವಾರ್ಡ್ಗಳಿದ್ದಾವೆ. ಈ 13 ವಾರ್ಡ್ಗಳಿಗೆ ಕೂಡ ನಾವು ಸಮರ್ಥ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೇವೆ. ಈಗ ಚುನಾವಣಾ ಪ್ರಚಾರದಲ್ಲಿ ಈಗಾಗಲೇ ಅವರು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಾವು ಮತದಾರರ ಬಳಿ ಹೋಗುವಾಗ ನಾವು ವಿಶೇಷವಾಗಿ ಹೇಳುವಂಥದ್ದು, ಕಡಬ ಪ್ರದೇಶದಲ್ಲಿ ನಮ್ಮ ಶಾಸಕರು ಅನೇಕ ವರ್ಷದಿಂದ ಇಲ್ಲದಿದ್ದರೂ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಾವು ಈ ಪ್ರದೇಶವನ್ನು ಕಡೆಗಣಿಸಲಿಲ್ಲ. ಯಾಕೆಂದರೆ ಇದನ್ನು ಪಟ್ಟಣ ಪಂಚಾಯತನ್ನಾಗಿ ಮಾಡಿದ್ದೇವೆ. ಒಂದು ಒಳ್ಳೆಯ ಮಿನಿ ವಿಧಾನಸೌಧವನ್ನು ಕೊಟ್ಟಿದ್ದೇವೆ. ತಾಲೂಕು ಕೇಂದ್ರವನ್ನಾಗಿ, ಕಡಬವನ್ನು ತಾಲೂಕು ಕೇಂದ್ರವನ್ನಾಗಿ ನಮ್ಮ ಸರ್ಕಾರ ಮಾಡಿದೆ. ಸುಮಾರು 3 ಬೃಹತ್ ಸೇತುವೆಗಳನ್ನು ಮಾಡುವ ಮುಖಾಂತರ ನಮ್ಮ ಸರ್ಕಾರ ಇಲ್ಲಿಯ ಜನರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದೆ. ಸಮುದಾಯ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಕೊಟ್ಟಿದ್ದೇವೆ. ಮತ್ತು 94C ಅನೇಕ ಜನರಿಗೆ ನಿವೇಶನವನ್ನು ಕೊಟ್ಟಿದ್ದೇವೆ. ಇದೆಲ್ಲ ನಮ್ಮ ಸರ್ಕಾರ ಇರುವಾಗ ಆದಂಥ ಕಾರ್ಯಕ್ರಮಗಳು. ಹೆಚ್ಚಿನ ಕಾರ್ಯಕ್ರಮಗಳು, ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು, ಅದನ್ನು ಕೂಡ ಸನ್ಮಾನ್ಯ ರಮನಾಥ್ ರೈ ಅವರು ಉಸ್ತುವಾರಿ ಸಚಿವರು ಇರುವಾಗ ಮಾಡಿರುವಂಥದ್ದು. ಆ ಒಂದು ಕೆಲಸವನ್ನು ಮಾಡಿ ರಾಜ್ಯದಲ್ಲಿಯೇ ಇರುವಂಥ ಕೆಲವೇ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಕರ್ನಾಟಕಕ್ಕೂ ನಮ್ಮ ಜಿಲ್ಲೆಗೂ ಒಂದು ದೊಡ್ಡ ಪಶುವೈದ್ಯಕೀಯ ಶಾಲೆಗೆ ಸಿಕ್ಕಿದೆ. ನಮ್ಮ ಯುವತಿಯರಿಗೆ ಅದು ಒಂದು ದೊಡ್ಡ ವರದಾನವಾಗಿ ಪರಿಗಣಿಸಲಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಜಿಎ ಪಾವ, ಎಂಎಸ್ ಮೊಹಮ್ಮದ್, ಕಾಂಗ್ರೆಸ್ ಮುಖಂಡರಾದ ಕಿರಣ್ ಕುಮಾರ್ ಬುಡ್ಲೆಗುತ್ತು ಉಪಸ್ಥಿತರಿದ್ದರು. ದಿವಾಕರ್ಯಂ, ವಿ4 ನ್ಯೂಸ್, ಕಡಪ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.